ಕಳ್ಳಿಗೆ ಗ್ರಾಮದ ಬ್ರಹ್ಮರಕೊಟ್ಲು ಬಳಿಯ ಜಾರಂದಗುಡ್ಡೆ ನಿವಾಸಿ ನಾಗಮಚ್ಚಿಯ ಹೊಸ ಮನೆ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ಸಿಕ್ಕಿದೆ. ಬೆಳಿಗ್ಗೆ ದೇವತಾ ಕಾರ್ಯಗಳನ್ನು ನಡೆಸಿ ನೂತನ ಮನೆ ನಿರ್ಮಾಣ ಕಾರ್ಯಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭ ಜೆಸಿ ಬಂಟ್ವಾಳದ ಅಧ್ಯಕ್ಷ ಉಮೇಶ್ ಆರ್ಮೂಲ್ಯ, ನಿಕಟಪೂರ್ವ ಅಧ್ಯಕ್ಷ ಸದಾನಂದ ಬಂಗೇರ, ಕಾರ್ಯದರ್ಶಿ ರೋಷನ್ ರೈ, ಸ್ಥಳೀಯ ಪಂಚಾಯತ್ ಸದಸ್ಯ ಮನೋಜ್, ಪ್ರಮುಖರಾದ ಮನೋಜ್ ಕನಪಾಡಿ, ಮನೆಯ ಯಜಮಾನಿ ನಾಗಮ್ಮ ಪೂಜಾರ್ತಿ ಮೊದಲಾದವರು ಉಪಸ್ಥಿತರಿದ್ದರು. ಕಳೆದ ಹಲವು ಸಮಯಗಳಿಂದ ಬೀಳುವ ಸ್ಥಿತಿಯಲ್ಲಿದ್ದ ಮನೆಯಲ್ಲಿ ನಾಗಮಚ್ಚಿ ಮತ್ತವರ ಕುಟುಂಬ ಆತಂಕದಲ್ಲಿ ಬದುಕುತ್ತಿತ್ತು. ಇವರ ದಯನೀಯ ಸ್ಥಿತಿಯನ್ನು ಕಂಡು ದಾನಿಗಳ ನೆರವಿನೊಂದಿಗೆ ಸಮಾನ ಮನಸ್ಕ ಸಂಘಟನೆಗಳು ಮನೆ ನಿರ್ಮಾಣದ ಕಾರ್ಯಕ್ಕೆ ಮುಂದಾಗಿದೆ. ಮನೆ ನಿರ್ಮಾಣ ಕೆಲಸಕ್ಕೆ ಆರ್ಥಿಕವಾಗಿ ಹಾಗೂ ವಸ್ತು ರೂಪದಲ್ಲಿ ನೆರವು ನೀಡುವ ಸಂಘಟನೆಗಳು ನಾಗಮ್ಮ ಪೂಜಾರ್ತಿಯವರ ಸೊಸೆ ಜಯಂತಿಯವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಬಹುದಾಗಿದೆ. ಬ್ಯಾಂಕ್ ಆಫ್ ಬರೋಡಾ ತುಂಬೆ ಶಾಖೆ ಖಾತೆ ಸಂಖ್ಯೆ 83710100001712, ಐಎಫ್ಎಸ್ಸಿ ಕೋಡ್ BARBO VJ THUM, ಗೂಗಲ್ ಪೇ ಅಥವಾ ಫೋನ್ ಪೇ 9535538870. ಹೆಚ್ಚಿನ ಮಾಹಿತಿಗಾಗಿ 9964213454 ಸಂಪರ್ಕಿಸಬಹುದಾಗಿದೆ. ಸಂದೀಪ್ ಸಾಲ್ಯಾನ್, V4 ನ್ಯೂಸ್, ಬಂಟ್ವಾಳ.